ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಡಿ ವೇದವ್ಯಾಸ ಕಾಮತ್ ಅವರು ಭೇಟಿ ನೀಡಿದರು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ, ಲೇಡಿ ಹಿಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತಿತರ ಕೇಂದ್ರಕ್ಕೆ ಭೇಟಿ ನೀಡಿ ಕೋವಿಡ್ ಲಸಿಕಾ ವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸಿದರು. ಪ್ರತಿಯೊಂದು ಆರೋಗ್ಯ ಕೇಂದ್ರಗಳಲ್ಲೂ ಸರಿಯಾದ ವ್ಯವಸ್ಥೆಗಳನ್ನು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಒಟ್ಟು ನಮ್ಮ ಜಿಲ್ಲೆ ಮಂಗಳೂರಿನ ಚಿತ್ರಣವನ್ನು ನೋಡಿದಾಗ 18 ರಿಂದ 45 ವರ್ಷದ ವ್ಯಕ್ತಿಗಳಿಗೆ ಪ್ರತಿನಿತ್ಯ ಈ ವೆನ್ಲಾಕ್ ಒಂದೇ ಕೇಂದ್ರದಲ್ಲಿ, ಅದಲ್ಲದೆ ಜಿಲ್ಲೆಯ 4 ತಾಲೂಕು ಆಸ್ಪತ್ರೆಗಳಲ್ಲಿ 18 ರಿಂದ 45 ವರ್ಷದ ವ್ಯಕ್ತಿಗಳಿಗೆ ಫಸ್ಟ್ ಡೋಸ್ 18 to 45 ಇಯರ್ಸ್ನವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದು ಕೂಡ ಇಲ್ಲಿ ಪರ್ ಡೇ 250. ಅದು ವಾಕಿನ್ ಬಂದಂಥ ವ್ಯಕ್ತಿಗಳಿಗೆ ಕೊಟ್ಟರೆ 100% ಆನ್ಲೈನ್ನಲ್ಲಿ ಅದಕ್ಕೆ ಅವರಿಗೆ ಅವಕಾಶಗಳನ್ನು ಕೊಟ್ಟು ಆ ಆನ್ಲೈನ್ನಲ್ಲಿ 250 ಜನರಿಗೆ ಅವರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ತದೆ. ಆ 250 ಜನರೇ ಬಂದು ತೆಗೆದುಕೊಳ್ಳುವ ಹಾಗೆ ಒಂದು ವಾರದ ಲೆಕ್ಕದಲ್ಲಿ ಇಲ್ಲಿ 250 ಜನರಿಗೆ ಆ ರೀತಿಯಲ್ಲಿ ಈಗಾಗಲೇ ಬುಕ್ ಆಗಿದೆ. ತದನಂತರ ಪುನಃ ವಾಪಸ್ ಒಂದು ವಾರದ 250 ಜನರಿಗೆ ಆನ್ಲೈನ್ ಆ್ಯಪ್ ಓಪನ್ ಮಾಡ್ತಾರೆ. ಆ್ಯಪ್ ಓಪನ್ ಮಾಡಿದಾಗ ಆ ಆ್ಯಪಿನ ಮುಖಾಂತರ ಅವರಿಗೆ 250 ಜನರಿಗೆ ಅವಕಾಶವನ್ನು ಕೊಡುವಂಥ ಮಾಡ್ತಾರೆ. ಇದು 18 to 45. ಬೇರೆ ಎಲ್ಲ ಅರ್ಬನ್ ಹೆಲ್ತ್ ಸೆಂಟರ್, ಅದು ಉದಾಹರಣೆಗೆ ಬಂದರ್ ಇರ್ಬೋದು, ಪಡೀಲ್ ಇರ್ಬೋದು, ವಿಜಯ್ ಇರ್ಬೋದು, ಎಕ್ಕೂರು ಇರ್ಬೋದು ಪ್ರದೇಶದಲ್ಲಿ ಇಷ್ಟೆಲ್ಲ 10 ಅರ್ಬನ್ ಹೆಲ್ತ್ ಸೆಂಟರ್ಗಳಿಗೆ 45 ಟು ಮೇಲ್ಪಟ್ಟವರಿಗೆ ಸೆಕೆಂಡ್ ಡೋಸನ್ನು ಕೊಡುವಂಥ ರೀತಿಯಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ರೀತಿಯಲ್ಲಿ ದಿವಸಕ್ಕೆ 200-250 ಜನರಿಗೆ ಈಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಎಲ್ಲ ಕಡೆಗಳಲ್ಲಿ ಕೊಡ್ತಾ ಇದ್ದಾರೆ.